Hello guys, welcome to KPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಡಿ ಬಾಸ್ ಅವರ ಮೂವೀಸ್. ನಿಮಗೇನು ರೂಮರ್ಸ್ ಅನಿಸಿದೆ, ಇಲ್ಲ ಇದು ಬರುತ್ತೆ ಅನಿಸಿದೆ, ಅದನ್ನೆಲ್ಲ ನಾನೀಗ ಸಾರ್ಟ್ ಔಟ್ ಮಾಡೋಕೊಟ್ಟಿದ್ದೀನಿ. ಸೊ ಗೈಸ್, ಯಾವ ನಿಲ್ಲಿ ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ನವಗ್ರಹ 2 ಬರುತ್ತಾ ಇಲ್ವೋ ಅನ್ನೋವಂಥ ಒಂದು ಕ್ವಶನ್. ಇದು ಬರಬಹುದಾಯ್ತಾ? ಈ ಒಂದು ಮೂವಿನ ನಾನು ಫಸ್ಟಿಗೆ ಇದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಮೂವಿ ಬರಬಹುದು, ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡ್ಬೋದು, ಆದರೆ ಇದುವರೆಗೂ ಯಾವುದೇ ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ. ಅವಾಗ ಮಾತಾಡಿಟ್ಕೊಂಡಿದ್ರೆ ಅಷ್ಟೇ ನವಗ್ರಹ 2 ಬರಬೇಕು ಅಂತ. ಆನ್ ದ ಸ್ಪಾಟಲ್ಲಿ ಅವಾಗಲೇ ನವಗ್ರಹ 2 ಬಂದಿದ್ರೆ ಬರ್ತಿತ್ತು. ಆದರೆ ಇದುವರೆಗೂ ಬರಬಹುದು ಅನ್ಬೋದು ಅನ್ನೋದು ಬಿಟ್ಟರೆ ಬರುತ್ತೆ ಅನ್ನೋದು ಕನ್ಫರ್ಮ್ ಅಲ್ಲ. ಆದರೆ ಬರಬಹುದು, ಮಾಡಬಹುದು, ಸಾಧ್ಯತೆಗಳಿದೆ ಅಂತ ಹೇಳ್ತಾರಲ್ಲ, ಅದು ನವಗ್ರಹ 2ಗೆ ಮಾತ್ರ ಅನ್ವಯ ಆಗುವಂಥದ್ದು. ಹಾಗೆ ನಿಮಗೆ RVMN ಬಗ್ಗೆ ಅಂದರೆ ರಾಜವೀರ ಮದಕರಿ ನಾಯಕ ಬರುತ್ತೆ ಅಂದ್ಕೊಂಡ್ರೆ ಅದು ನಿಮ್ಮ ಕನಸಾಗೆ ಉಳ್ಕೊಳ್ಳುತ್ತೆ ಅಂತ ನನ್ನ ಹೇಳಿಕೆ. ಇದು ನನ್ನ ಮಾತ್ರ ಹೇಳಿಕೆ ಅಲ್ಲ, ಡಿ ಬಾಸ್ ಅವರು ಸ್ವತಃ ಡಿ ಬಾಸ್ ಅವರು ಹೇಳಿದ್ದಾರೆ. 2 ವರ್ಷ ಕೆಲಸ ಮಾಡಿಲ್ಲ. ಈಗ ಯಾರು 2 ವರ್ಷದ ಹಿಂದೆ ಹೇಳಿದ್ನೋ ಅವರೆಲ್ಲ 2 ವರ್ಷ ಮುಂದಕ್ಕೆ ಹೋಗ್ಬಿಟ್ರು ಅಷ್ಟೇ. ಹಂಗಾಗ್ತದೆ. ಬಟ್ ರಾಕ್ ಲೈನ್ ಸರ್ ಸಿನಿಮಾ ಬರುತ್ತೆ ದೊಡ್ಡ ಬಜೆಟ್ ಅಲ್ಲಿ, ಮದಕರಿ ಸಿನಿಮಾ ಅದು ಆಕ್ಚುಲಿ ಶೂಟಿಂಗ್ ಮಾಡಿ ನಿಲ್ಸ್ಕೊಂಡ್ವಿ. ಅಂದ್ರೆ ಏನಾಯ್ತು, ನಮಗೆ ನಾವೇನು ಅನ್ಕೊಂಡಿದ್ವಿ ಆ ಥರ ಬರ್ತಾ ಇರಲಿಲ್ಲ. ಸೊ ಇದ್ರ ಮೇಲೆ ನಾವು ಟಾಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಆಮೇಲೆ ಇನ್ನೊಂದೇನಂದ್ರೆ 2 ವರ್ಷ ಕೊರೋನಾ ತುಂಬ ಜನನ ಕ್ಲೀನಾಗಿ ಮನಗಿಸ್ಬಿಡ್ತು. ನೀವು ಯಾಕೆ ರೂಮರ್ಸ್ನೇ ಜಾಸ್ತಿ ಹೋಗ್ತೀರಾ? ಅಂದರೆ ಡಿ ಬಾಸ್ ಅವರೇ ಹೇಳಿದ್ದಾರೆ ಅಂದಮೇಲೆ ಡಿ ಬಾಸ್ ಅವ್ರನ್ನ ನಂಬೋದ್ಬಿಟ್ಟು ರೂಮರ್ಸ್ ಮೇಲೆ ಯಾಕೆ ಹೋಗ್ತೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೋಲ್ಡ್ ಅಲ್ಲ, ಮಾಡೋದೇ ಬೇಡ ಅಂತ ಕ್ಯಾನ್ಸಲ್ ಮಾಡಿರೋಂಥ ಪ್ರಾಜೆಕ್ಟ್ ಆಗಿರುವಂಥದ್ದು RVMN. ಇದು ಸ್ವತಃ ಡಿ ಬಾಸ್ ಅವರೇ ಹೇಳಿರೋವಂಥ ಮಾತಾಗಿರುವಂಥದ್ದು. ಇನ್ನೊಂದು ವಿಷಯ, ಗೋಲ್ಡ್ ರಿಂಗ್ ಮೂವಿ ಬರುತ್ತಾ? ಅಫ್ಕೋರ್ಸ್ ನನ್ನ ನಂಬಿಕೆ ಏನು ಗೊತ್ತಾ, D57 ಮೂವಿ ಕಂಪ್ಲೀಟ್ಲಿ ಗೋಲ್ಡ್ ರಿಂಗೇ ಆಗಿರುವಂಥದ್ದು. ಗೋಲ್ಡ್ ರಿಂಗ್ ಅಂತ ಎಕ್ಸಾಕ್ಟ್ಲಿ ಗೋಲ್ಡ್ ರಿಂಗೇ ಅಂತಲ್ಲ, ಕ್ಯಾರೆಕ್ಟರ್ ಏನಿದೆ ಅಂದರೆ ಅವರು ಕ್ಯಾಪ್ಟನ್ ಶಿಪ್ನ ಕ್ಯಾಪ್ಟನ್ ಇದೆ. ಇದು ಮೂವಿ ಕಂಪ್ಲೀಟ್ಲಿ ನೇವಿ ಬೇಸ್ಡಾ ಇಲ್ಲ ಕಂಪ್ಲೀಟ್ಲಿ ಸಪ್ರೇಟ್ ಆಗಿರುತ್ತೆ? ನನಗೆ ಅನಿಸುತ್ತೆ ಅಂದರೆ ಇದು ಸ್ವಲ್ಪ ಅರ್ಧ ಇದಿಟ್ಟು ನೇವಿ ಫೋರ್ಸ್ ಬೇಸ್ಡ್ ಇಟ್ಟು ಅರ್ಧ ಮೂವಿ ಬೇರೆನೇ ಇರುತ್ತೆ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಆದರೆ ನನ್ನ ಆಸೆ ಏನು ಗೊತ್ತಾ, ಕಂಪ್ಲೀಟ್ಲಿ ನೇವಿ ಬೇಸ್ಡೇ ಆಗಿರಬೇಕು ಅಂತ. ಎಷ್ಟಂತ ನಾರ್ಮಲ್ ಮೂವಿ ಮಾಡ್ತಾರೆ, ಇನ್ನಾದರೂ ಸ್ವಲ್ಪ ಪ್ಯಾನ್ ಇಂಡಿಯಾ ಲೆವೆಲ್ ಮೂವೀಸ್ ಬರಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ರಿಂಗ್ ಅನ್ನೋ ಮೂವಿ, ನಾನು ಯಾಕೆ ಗೋಲ್ಡ್ ರಿಂಗ್ ಅಂತ ರಿಪೀಟ್ ಮಾಡ್ತೀನಿ ಗೊತ್ತಿಲ್ಲ, ಒಂದು D57 ಮೂವಿ ಬರೋದಾದರೆ ಈ ಥರ ಬರಲಿ ಅಂತ ಇರುವಂಥದ್ದು. ಆದರೆ ಧ್ರುವ್ ದಾಸ್ ಅವರ ಒಂದು ಪ್ರೊಡಕ್ಷನಲ್ಲಿ ಬರ್ತಿರೋವಂಥ ಒಂದು ಮೂವಿ D57 ಆಗಿರುವಂಥದ್ದು. ಅಂದರೆ ಆಲ್ಮೋಸ್ಟ್ ಕನ್ಫರ್ಮ್ಡ್ ಆಗಿರೋದು ಇದು. ಇಲ್ಲ ಅಂದರೆ ತರುಣ್ ಸುಧೀರ್ ಜೊತೆನೇ ಮೂವಿ ಮಾಡ್ತಾರೆ. ಆಯಿತಾ, ತರುಣ್ ಸುಧೀರ್ ಅವ್ರ ಜೊತೆನೇ ಮೂವಿ ಮಾಡ್ತಾರೆ ಅನ್ನೋದೇ ಕನ್ಫರ್ಮ್ಡ್ ಇರೋವಂಥದ್ದು. ನೀವು ಆ ಆರ್ಟಿಕಲಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ತರುಣ್ ಸುಧೀರ್ ಅವ್ರ ಜೊತೆ ಒಂದು ಶಾರ್ಟ್ ಬ್ರೇಕ್ನ ತೊಗೊಳ್ತಿದ್ದೀನಿ ಅಂತಂದರೆ ನೆಕ್ಸ್ಟ್ ಮೂವಿ ಅವ್ರ ಜೊತೆ ಇದ್ದಿದ್ದು ಕನ್ಫರ್ಮ್ಡ್ ಆಗಿದ್ದು. ಅದು ಮಾಡ್ದಲ್ಲೇ D57 ಬೇರೆ ಮೂವಿ ಬರೋಕ್ಕೆ ಹೊಟ್ಟಿದೆ ಅಂತ ಈ ಒಂದು ಹೇಳಿಕೆ ಅವರೇ ಕೊಟ್ಟಿರುವಂಥದ್ದು ಅವರ ಆರ್ಟಿಕಲಲ್ಲಿ. ಅಂದರೆ ನೀವು ಇತ್ತೀಚಿನ ಸೋರ್ಸಸ್ ಎಲ್ಲ ನೋಡ್ತಾ ಹೋದರೆ ಅದೇ ಹೇಳಿಕೆ ಪ್ರತಿಯೊಂದರಲ್ಲೂ ಇರುವಂಥದ್ದು. ಅಂದರೆ ಸಾಕು, ಇನ್ನು ಈ ಆ ಕ್ರಾಂತಿ ಕ್ರೂ ಏನಿತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು ಸಾಕು, ಅದೇ ಕ್ರೂ ಜೊತೆ ವರ್ಕ್ ಮಾಡ್ಕೊಂಡು ಬರ್ತಿದ್ದೀನಿ, ಇನ್ನು ಸ್ವಲ್ಪ ಸಪ್ರೇಟ್ ಅದಕ್ಕೊಂದು ಚೂರು ಬ್ರೇಕ್ ಕೊಟ್ಟು ಇಲ್ಲಿ ಸಪ್ರೇಟ್ ಕ್ರೂ ಜೊತೆ ಒಂದು ವರ್ಕ್ ಮಾಡ್ತಿದ್ದೀನಿ ಅಂತ ಕ್ಲಿಯರ್ ಮೆನ್ಷನ್ ಮಾಡ್ತಿರೋದು. ಏನು ಗೊತ್ತಾ, ಈ ನೇವಿ ಫೋರ್ಸ್ ಮೇಲೆ ವರ್ಕ್ ಮಾಡಿಕೊಟ್ಟಿದ್ರಲ್ಲ ನೆಕ್ಸ್ಟ್ ಮೂವಿಗೆ, ಅದು ರೀಸೆಂಟಾಗಿ ಪ್ರತಿಯೊಂದನ್ನು ಮಾತಾಡ್ಕೊಂಡಿದ್ದಾರೆ. ಲುಕ್ಸ್ ಯಾಕೆ ಆ ಥರ ಮೇಂಟೈನ್ ಮಾಡ್ತೀರಾ ಅಂದರೆ ಇದಕ್ಕೋಸ್ಕರ ಅಂತೆಲ್ಲನೂ ಹೇಳಿದ್ರೆ ಗೋಲ್ಡ್ ರಿಂಗ್ ಇದ್ದೇ ಮೇನ್ ಇರೋವಂಥದ್ದು ಅಂತ. ಆದರೆ ಚಾನ್ಸಸ್ ಜಾಸ್ತಿ ಇರೋದು ತರುಣ್ ಸುಧೀರ್ ಜೊತೆನೆ ಇನ್ನೊಂದು ಮೂವಿ ಮಾಡುವಂಥ ಸಾಧ್ಯತೆ ತುಂಬಾ ಇದೆ. ನೋಡಿ, ಕ್ರಾಂತಿ ಒಂದು ಕ್ಲಾಸ್ ಸಿನಿಮಾ ಆಗಿತ್ತು, ಹಾಗೆ ಕಾಟರ ಒಂದು ಮಾಸ್ ಸಿನಿಮಾ ಆಗಿರುತ್ತೆ. ಅದೇ ರೀತಿ D57 ಕ್ಲಾಸ್ ಸಿನಿಮಾ ಆಗಿರುತ್ತೆ. ಆಯಿತಾ, ಅದು ಅಲ್ಲಿ ಕ್ಲಾಸ್ ಮಾಸ್ ಈ ಥರ ಬರ್ತಿದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ದಯವಿಟ್ಟು ಹತ್ರ ಅನ್ಕೊಳಕ್ಕೆ ಹೋಗ್ಬಿಡಿ, ಇದೊಂದು ಕೋಇನ್ಸಿಡೆನ್ಸ್ ಅಂತಲೇ ಅನ್ಕೊಳ್ಳಿ. ಆದರೆ D57 ಒಂದು ಕ್ಲಾಸ್ ಸಿನಿಮಾ ಆಗಿರುವಂಥದ್ದು. ತರುಣ್ ಸುಧೀರ್ ಅವರು ಏನಾದರೂ ತರಲಿಲ್ಲ ಅಂದರೆ, ಯಾಕೆಂದರೆ ಹೈಯೆಸ್ಟ್ ಚಾನ್ಸಸ್ ಇರುವಂಥದ್ದು ನಿಮಗೂ ಗೊತ್ತಿರೋ ಹಾಗೆಯೇ ತರುಣ್ ಸುಧೀರ್ ಜೊತೆನೇ ನೆಕ್ಸ್ಟ್ ಪ್ರಾಜೆಕ್ಟ್ ಕೂಡ ಇರುವಂಥದ್ದು. ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.